ಇವತ್ತಿನ ಫೋಕಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭಾಗೀರಥಿ. ಪ್ಲಾಸ್ಟಿಕ್ ಇಂದಿನ ದಿನಗಳಲ್ಲಿ ಪರಿಸರವನ್ನ ಕಾಡುತ್ತಿರುವ ಬಹಳ ಮುಖ್ಯ ಸಮಸ್ಯೆ. ನಿಷೇಧಿತ ತೂಕು ಕತ್ತಿ ತನ್ನ ತಲೆಗೆ ಮೇಲೆ ನೇತಾಡುತ್ತಿದ್ರೂ ಕೂಡ ಇನ್ನೂ ಕೂಡ ತನ್ನ ಆಟವನ್ನ ಮುಂದುವರಿಸಿಕೊಂಡು ಬಂದಿರುವ ಮಹಾಮಾರಿ. ಇಂತಹ ಪ್ಲಾಸ್ಟಿಕ್ನಿಂದ ಪರಿಸರದ ಮೇಲಾಗುತ್ತಿರುವ ಪರಿಣಾಮಗಳು ಒಂದೆರಡಲ್ಲ. ಹಲವು ನಗರಗಳಲ್ಲಿ ತನ್ನ ಅಪಾಯದ ಕರಾಳ ಮುಖವನ್ನ ತೋರ್ಪಡಿಸಿರುವ ಪ್ಲಾಸ್ಟಿಕ್ ಇಡೀ ಮಂಗಳೂರಿನಲ್ಲೂ ಪ್ರಾಣ ಬಲಿಯನ್ನ ಪಡೆಯಲಾರಂಭಿಸಿದೆ. ಹೌದು, ಇದೀಗ ಪ್ಲಾಸ್ಟಿಕ್ ಎನ್ನುವುದು ರಸ್ತೆ ಬದಿರುವ ಪ್ರಾಣಿಗಳ ಜೀವಕ್ಕೆ ಮಾರಕವಾಗಿ ಪರಿಣಮಿಸಿದೆ. ಪ್ಲಾಸ್ಟಿಕ್ ಒಂದು ಕಾಲದಲ್ಲಿ ಮನುಷ್ಯನಿಗೆ ಅತ್ಯಂತ ಉಪಯೋಗಿಯಾಗಿ ರೂಪಿತಗೊಂಡ ವಸ್ತು. ಆದರೆ ಇದೀಗ ಈ ಪ್ಲಾಸ್ಟಿಕ್ ಎನ್ನುವ ಹೆಸರು ಕೇಳಿದೊಡನೆ ಮನುಷ್ಯರು ಭಯ ಬೀಳುವಷ್ಟು ಆತಂಕವನ್ನ ತಂದೊಡ್ಡಿದೆ. ತನ್ನ ಪರಿಸರ ಮಾರಕ ಗುಣದಿಂದ ಇಂದು ಪ್ಲಾಸ್ಟಿಕ್ ಅನ್ನೇ ನಿಷೇಧಿಸುವಷ್ಟರ ಮಟ್ಟಿಗೆ ಪ್ಲಾಸ್ಟಿಕ್ ತನ್ನ ಅಪಾಯದ ಕಬಂಧ ಬಾಹುಗಳನ್ನ ಪರಿಸರದ ಮೇಲೆ ಚಾಚಿದೆ. ಹೌದು, ಪ್ಲಾಸ್ಟಿಕ್ನಿಂದ ಪರಿಸರದ ಮೇಲಾಗುತ್ತಿರುವ ದುಷ್ಪರಿಣಾಮಗಳನ್ನು ಮನಗಂಡಿರುವ ರಾಜ್ಯ ಸರ್ಕಾರಗಳು ಪ್ಲಾಸ್ಟಿಕ್ ತಯಾರಿಕೆ ಮಾರಾಟವನ್ನ ನಿಷೇಧಿಸಿ ಆದೇಶ ಹೊರಡಿಸಿವೆ. ಆದರೆ ಇವುಗಳು ಎಷ್ಟರ ಮಟ್ಟಿಗೆ ಪಾಲನೆಯಾಗುತ್ತಿವೆ, ಯಾವೆಲ್ಲ ರಾಜ್ಯಗಳು ಗಂಭೀರವಾಗಿ ಈ ಸಮಸ್ಯೆಯನ್ನ ಪರಿಗಣಿಸಿವೆ ಎನ್ನುವ ಪ್ರಶ್ನೆಗೆ ಮಾತ್ರ ಉತ್ತರ ಹುಡುಕುವುದು ಕಷ್ಟ ಸಾಧ್ಯ. ಯಾಕೆಂದ್ರೆ ಆ ಮಟ್ಟಿಗೆ ಪ್ಲಾಸ್ಟಿಕ್ ಮನುಷ್ಯರ ಜೀವನದ ಜೊತೆಗೆ ಸಂಬಂಧವನ್ನ ಹೊಂದಿದೆ. ನಿಷೇಧವಿದ್ರೂ ಕೂಡ ಪ್ಲಾಸ್ಟಿಕ್ ಇನ್ನೂ ಕೂಡ ರಾಜಾರೋಷವಾಗಿ ಬಳಕೆಯಾಗ್ತಿದೆ. ತ್ಯಾಜ್ಯದ ರೂಪದಲ್ಲಿ ಎಲ್ಲೆಂದರಲ್ಲಿ ರಸ್ತೆ ಬದಿ ಕಾಣಸಿಗುತ್ತದೆ. ಮಾತ್ರವಲ್ಲ, ರಸ್ತೆ ಬದಿ ಅಲೆಯುವ ಅದೆಷ್ಟೋ ಪ್ರಾಣಿಗಳ ಜೀವವನ್ನೇ ಕಸಿದುಕೊಂಡಿದೆ. ಇದಕ್ಕೆ ಮಂಗಳೂರು ನಗರವೂ ಹೊರತಾಗಿಲ್ಲ. ಮಂಗಳೂರು ನಗರ ದೇಶದ 2ನೇ ಅತ್ಯಂತ ಸ್ವಚ್ಛ ನಗರ ಎನ್ನುವ ಹೆಗ್ಗಳಿಕೆಯನ್ನ ಪಡೆದುಕೊಂಡಿದೆ. ಸ್ವಚ್ಛತೆಯ ನಿಟ್ಟಿನಲ್ಲಿ ಹಲವಾರು ಕ್ರಮಗಳನ್ನು ಕೂಡ ಕೈಗೊಂಡಿದೆ. ಆದರೆ ಪ್ಲಾಸ್ಟಿಕ್ ಅನ್ನ ನಿಯಂತ್ರಿಸುವ ಮಟ್ಟಿನಲ್ಲಿ ಮಂಗಳೂರು ನಗರದ ನಿರ್ವಹಣೆ ಯಾಕೋ ತೃಪ್ತಿಕರವಾಗಿಲ್ಲ ಎನ್ನುವ ಮಾತುಗಳು ಪದೇ ಪದೇ ಕೇಳಿಬರುತ್ತಿವೆ. ಸ್ವಚ್ಛ ಮಂಗಳೂರು ಯೋಜನೆ ಅನುಷ್ಠಾನವಾಗುತ್ತಿದ್ರೂ ನಗರದ ಎಲ್ಲೆಂದರಲ್ಲಿ ಕಸ ಪ್ಲಾಸ್ಟಿಕ್ ಎಸೆಯುವ ಪರಿಪಾಠ ಕಡಿಮೆಯಾಗಿಲ್ಲ. ಮನುಷ್ಯರ ಇಂತಹ ವರ್ತನೆಗಳಲ್ಲಿ ರಸ್ತೆ ಬದಿ ತ್ಯಾಜ್ಯ ಪ್ಲಾಸ್ಟಿಕ್ಗಳು ದನ ಕರು ನಾಯಿಯ ಹೊಟ್ಟೆ ಸೇರುತ್ತಿವೆ. ಪರಿಣಾಮವಾಗಿ ನಗರದಲ್ಲಿ ಪ್ರಾಣಿಗಳ ಗೋಳು ಕೇಳುವವರೇ ಇಲ್ಲ ಅನ್ನುವಂತಾಗಿದೆ. ನಗರದಲ್ಲಿ ಪ್ಲಾಸ್ಟಿಕ್ ಕೈ ಚೀಲಗಳ ಬಳಕೆಗೆ ನಿಷೇಧವಿದೆ. ಆದರೆ ಈ ಆದೇಶ ಕಟ್ಟುನಿಟ್ಟಾಗಿ ಜಾರಿಯಾಗಿಲ್ಲ. ಇದರಿಂದಾಗಿ ಹೋಟೆಲ್ಗಳಲ್ಲಿ ಪ್ಲಾಸ್ಟಿಕ್ ಕವರ್ಗಳ ಮೂಲಕ ಆಹಾರ ಕಟ್ಟಿಕೊಡುವುದು ಸಾಮಾನ್ಯವಾಗಿದೆ. ಬಳಸಿದ ಪ್ಲಾಸ್ಟಿಕ್ ಚೀಲಗಳನ್ನು ಸಮರ್ಪಕವಾಗಿ ವಿಲೇವಾರಿ ಮಾಡದೆ ಎಲ್ಲೆಂದರಲ್ಲಿ ಎಸೆಯಲಾಗುತ್ತಿದೆ. ಇವೆಲ್ಲವೂ ಗೋವುಗಳ ಉದರ ಸೇರಿ ಪ್ರಾಣ ತೆಗೆಯುತ್ತಿವೆ. ಪ್ಲಾಸ್ಟಿಕ್ನಲ್ಲಿ ಕಟ್ಟಿ ಎಸೆದ ಅನ್ನ ತಿಂಡಿಯು ಪರಿಮಳಕ್ಕೆ ನಾಯಿ ಗೋವುಗಳು ಅವುಗಳನ್ನು ಪ್ಲಾಸ್ಟಿಕ್ ಸಮೇತ ತಿನ್ನುತ್ತವೆ. ಹೀಗೆ ತಿಂದ ಪ್ಲಾಸ್ಟಿಕ್ ಕರಗದೆ ಹೊರಕ್ಕೂ ಹೋಗದೆ ಹೊಟ್ಟೆಯಲ್ಲಿ ಶೇಖರಣೆಯಾಗುತ್ತದೆ. ಕ್ರಮೇಣ ಇದು ಗೋವುಗಳಲ್ಲಿ ವಿವಿಧ ರೀತಿಯ ಕಾಯಿಲೆಗೂ ಕಾರಣವಾಗುತ್ತದೆ. ಈ ಹಿನ್ನೆಲೆಯಲ್ಲಿ ಎಲ್ಲೆಂದರಲ್ಲಿ ಪ್ಲಾಸ್ಟಿಕ್ ತ್ಯಾಜ್ಯಗಳನ್ನು ಎಸೆಯುವವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಪರಿಸರವಾದಿಗಳು ಅದೆಷ್ಟೋ ಬಾರಿ ಮನವಿ ಮಾಡಿದ್ರೂ ಸಂಬಂಧಪಟ್ಟ ಇಲಾಖೆ ಇತ್ತ ಗಮನ ಹರಿಸುತ್ತಿಲ್ಲ.
ಮಂಗಳೂರು ನಗರ ದೇಶದ ಅತ್ಯಂತ ಸ್ವಚ್ಛ ನಗರ ಎನ್ನುವ ಬಿರುದನ್ನ ಪಡೆದುಕೊಂಡಿದೆ. ಮಾತ್ರವಲ್ಲ, ಕೇಂದ್ರ ಸರ್ಕಾರದ ಸ್ಮಾರ್ಟ್ ಸಿಟಿ ಯೋಜನೆಗೂ ಆಯ್ಕೆಯಾಗಿದೆ. ಮಂಗಳೂರು ನಗರ ವ್ಯಾಪ್ತಿಯನ್ನ ಡಸ್ಟ್ಬಿನ್ ಲೆಸ್ ಸಿಟಿ ಎಂದು ಘೋಷಣೆಯನ್ನು ಮಾಡಲಾಗಿದೆ. ಆದ್ರೆ ರಸ್ತೆ ಬದಿ ಕಾಣಸಿಗುತ್ತಿರುವ ತ್ಯಾಜ್ಯ ಸಮಸ್ಯೆಗೇನು ಕಡಿವಾಣ ಬಿದ್ದಿಲ್ಲ. ನಗರದುದ್ದಕ್ಕೂ ಪ್ಲಾಸ್ಟಿಕ್ ತ್ಯಾಜ್ಯಗಳು ಕಾಣಸಿಗುತ್ತಿದೆ. ಇದು ಯಾವ ಮಟ್ಟಿಗಿದೆ ಅಂದ್ರೆ, ರಸ್ತೆ ಬದಿ ಬಿದ್ದಿದ್ದ ಪ್ಲಾಸ್ಟಿಕ್ ತ್ಯಾಜ್ಯವನ್ನ ತಿಂದು ಕ್ಯಾನ್ಸರ್ ತುತ್ತಾಗಿದ್ದ ಹೋರಿಯೊಂದು ಅಸುನೀಗಿದೆ. ಈ ಸಮಸ್ಯೆ ಎಷ್ಟರ ಮಟ್ಟಿಗೆ ಗಂಭೀರವಾಗಿದೆ ಅಂದ್ರೆ, ಮಂಗಳೂರು ಹೊರವಲಯದ ಕೂಳೂರು ಪ್ರದೇಶದಲ್ಲಿ ಘಟನೆಯೇ ಸಾಕ್ಷ್ಯ. ಕೆಲವು ದಿನಗಳ ಹಿಂದೆಯಷ್ಟೇ ಬೈಕಂಪಾಡಿ ಪಣಂಬೂರು ಪರಿಸರದಲ್ಲಿ ಸುತ್ತಾಡುತ್ತಿದ್ದ ಗೂಳಿಯ ಸಾವು. ಮಂಗಳೂರು ಹೊರವಲಯದ ಬೈಕಂಪಾಡಿ ಕೂಳೂರು ಪರಿಸರದಲ್ಲಿ ಗೂಳಿಯೊಂದು ಕಳೆದ ಕೆಲ ಸಮಯಗಳಿಂದ ಅಡ್ಡಾಡುತ್ತಿತ್ತು. ಈ ಗೂಳಿಯ ಕೊಂಬಿನ ಭಾಗದಲ್ಲಿ ಗಡ್ಡಿಯೊಂದು ಕಾಣಿಸಿಕೊಂಡಿತ್ತು. ಕೀವು ತುಂಬಿಕೊಂಡು ವಿಪರೀತ ಯಾತನೆಯನ್ನ ಅನುಭವಿಸುತ್ತಿತ್ತು. ಇದನ್ನ ಗುಣಪಡಿಸುವ ನಿಟ್ಟಿನಲ್ಲಿ ಹಲವಾರು ಪ್ರಾಣಿಪ್ರಿಯ ಸಂಘಟನೆಗಳು ಪ್ರಯತ್ನ ಪಟ್ಟಿದ್ದವು. ಆದರೆ ನೋವಿನ ಕಾರಣ ಈ ಗೂಳಿ ಯಾರ ಕೈಗೂ ಸಿಕ್ಕದೆ ಚಿಕಿತ್ಸೆ ನೀಡುವುದು ಅಸಾಧ್ಯವಾಗಿತ್ತು. ಕೊನೆಗೂ ಈ ಗೂಳಿ ಅಸಾಧ್ಯ ನೋವಿನಿಂದ ನರಳಿ ಮೃತಪಟ್ಟಿತು. ಮೃತಪಟ್ಟ ಬಳಿಕ ಈ ಗೂಳಿಯ ಪೋಸ್ಟ್ ಮಾರ್ಟಂ ಮಾಡಿದ ವೈದ್ಯರಿಗೆ ಬೃಹತ್ ಆಶ್ಚರ್ಯ ಕಾದಿತು. ಕಳೆದ ಕೆಲ ದಿನಗಳ ಹಿಂದೆ ಮಂಗಳೂರು ಹೊರವಲಯದ ಕೂಳೂರು ಪರಿಸರದಲ್ಲಿ ಗೂಳಿಯೊಂದು ಮೃತಪಟ್ಟಿತ್ತು. ಅದಕ್ಕೂ ಮುನ್ನ ಆ ಗೂಳಿಯ ಕೊಂಬಿನ ಬಳಿ ಗಡ್ಡೆಯೊಂದು ಕಾಣಿಸಿಕೊಂಡಿತ್ತು. ಇದನ್ನ ಗುಣಪಡಿಸಲು ಪರಿಸರ ಪ್ರೇಮಿಗಳು ಅದೆಷ್ಟೋ ಪ್ರಯತ್ನ ಪಟ್ಟರು ಅದು ಫಲಕಾರಿಯಾಗಲಿಲ್ಲ. ಕೊನೆಗೂ ಗೂಳಿ ಮೃತಪಟ್ಟಿತ್ತು. ಈ ಸಂದರ್ಭದಲ್ಲಿ ಗೂಳಿಯ ಪೋಸ್ಟ್ ಮಾರ್ಟಂ ಮಾಡಿದ ವೈದ್ಯರು ಮೂಗಿನ ಮೇಲೆ ಬೆರಳಿಟ್ಟುಕೊಂಡಿದ್ರು. ಆದ್ರೆ ಕಾರಣ ಏನು ಅಂತ ಕೇಳೋದಾದ್ರೆ ಮುಂದಕ್ಕೆ ನೋಡಿ. ಯಾಕೆಂದ್ರೆ ಇದರ ಪೋಸ್ಟ್ ಮಾರ್ಟಂ ಮಾಡಿದಾಗ ಹೊಟ್ಟೆಯಲ್ಲಿ 20 ಕೆಜಿಗೂ ಅಧಿಕ ಪ್ಲಾಸ್ಟಿಕ್ ಮತ್ತು ಲೋಹದ ವಸ್ತುಗಳಿದ್ದವು. ಸಾರ್ವಜನಿಕರು ಎಸೆದ ಪ್ಲಾಸ್ಟಿಕ್ ತ್ಯಾಜ್ಯವನ್ನ ತನಗೆ ಅರಿವಿಲ್ಲದಂತೆ ಮೇಯ್ದು ರೋಗಕ್ಕೆ ತುತ್ತಾಗಿ ಸಾವನ್ನಪ್ಪಿದ. ಬೈಕಂಪಾಡಿಯ ಗೂಳಿಯ ಕೊಂಬಿನಲ್ಲಿ ಕಾಣಿಸಿಕೊಂಡ ಕ್ಯಾನ್ಸರ್ಗೆ ಅದು ತಿಂದ ಪ್ಲಾಸ್ಟಿಕ್ ತ್ಯಾಜ್ಯ ಮತ್ತು ರಾಸಾಯನಿಕ ಮಿಶ್ರಿತ ವಸ್ತುಗಳು ಕಾರಣ ಎನ್ನುವ ಅಂಶ ಪೋಸ್ಟ್ ಮಾರ್ಟಂನಲ್ಲಿ ಬಹಿರಂಗಗೊಂಡಿದೆ. ನಗರದ ರಸ್ತೆ ಹೆದ್ದಾರಿ ಬದಿಯಲ್ಲಿ ಹುಲ್ಲು ಪೊದೆಗಳ ಬದಲು ಇಂಟರ್ಲಾಕ್ ಕಾಂಕ್ರೀಟ್ ಹಾಸಲಾಗಿದೆ. ಅದರ ಮೇಲೆ ಪ್ಲಾಸ್ಟಿಕ್ ರಾಶಿ ಸಾಮಾನ್ಯ. ನಗರದಲ್ಲಿ ಈಗ ಗೋವುಗಳೇ ಅಪರೂಪ. ಗೋವುಗಳು ಮಾತ್ರ ಈ ವಿಷಕಾರಿ ಪ್ಲಾಸ್ಟಿಕ್ ಸೇವಿಸಿ ರೋಗಗಳಿಂದ ಬಳಲಿ ಕೊನೆಗೆ ಅಸುನೀಗುತ್ತವೆ. ಇದರೊಂದಿಗೆ ನಗರದ ಸ್ವಚ್ಛತೆಗೂ ಇದರಿಂದ ಹಾನಿಯಾಗುತ್ತದೆ. ಬಳಸಿದ ಪ್ಲಾಸ್ಟಿಕ್ ಹಾಗೂ ಇತರ ವಸ್ತುಗಳನ್ನ ಸರಿಯಾಗಿ ವಿಲೇವಾರಿ ಮಾಡುವ ಹವ್ಯಾಸವನ್ನ ಜನರು ಮರೆತಂತಿದೆ. ಜಾನುವಾರುಗಳಿಗೆ ಈ ಬಗ್ಗೆ ಅರಿವಿಲ್ಲದಿರಬಹುದು. ಆದರೆ ಪ್ಲಾಸ್ಟಿಕ್ ಹಾಗೂ ಇನ್ನಿತರ ವಸ್ತುಗಳನ್ನ ಎಲ್ಲೆಂದರಲ್ಲಿ ಎಸೆಯುವ ನಾಗರಿಕರು ಈ ಬಗ್ಗೆ ಚಿಂತಿಸಬೇಕಾಗಿದೆ. ಮಂಗಳೂರು ನಗರದಲ್ಲಿ ಇದೀಗಾಗಲೇ ಪ್ಲಾಸ್ಟಿಕ್ ಅನ್ನ ನಿಷೇಧ ಮಾಡಲಾಗಿದೆ. ಆದ್ರೂ ತೆರೆಮರೆಯಲ್ಲಿ ಪ್ಲಾಸ್ಟಿಕ್ ಮಾರಾಟವು ಎಗ್ಗಿಲ್ಲದೆ ನಡೀತಾ ಇದೆ. ತ್ಯಾಜ್ಯಗಳ ಮೂಲಕ ರಸ್ತೆ ಬದಿ ಕಂಡುಬರುವ ಪ್ಲಾಸ್ಟಿಕ್ ಅಮಾಯಕ ಪ್ರಾಣಿಗಳ ಜೀವವನ್ನ ಹೇಳುತ್ತಿದೆ. ಈ ಬಗ್ಗೆ ಕ್ರಮ ಕೈಗೊಳ್ಳಬೇಕಾದ ಇಲಾಖೆಗಳು ಗೊತ್ತಿದ್ದು ಕಣ್ಮುಚ್ಚಿ ಕುಳಿತುಕೊಂಡಿದೆ ಎನ್ನುವ ಆರೋಪಗಳು ಸಾರ್ವಜನಿಕ ವಲಯದಲ್ಲಿ ಕೇಳಿಬರುತ್ತಿದೆ. ನಗರದಲ್ಲಿ ಪ್ಲಾಸ್ಟಿಕ್ ಕೈ ಚೀಲಗಳ ಬಳಕೆಗೆ ನಿಷೇಧವಿದೆ. ಆದರೆ ರಾಜ್ಯದಲ್ಲಿ 4 ರಿಂದ 5 ಮೈಕ್ರಾನ್ ಪ್ಲಾಸ್ಟಿಕ್ ಚೀಲಗಳ ಮಾರಾಟ ನಿಷೇಧವಿದೆ. ಈ ಪ್ರಮಾಣದ ಪ್ಲಾಸ್ಟಿಕ್ಗಳನ್ನು ಮಾರಾಟ ಮಾಡಿದ್ರೆ ಅಂಗಡಿ ಮಾಲೀಕರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕೆಂಬ ನಿಯಮ 2015-16ರಲ್ಲಿ ಜಾರಿಗೆ ಬಂದಿದೆ.
ಅಲ್ಲದೆ ಅಂಗಡಿಗಳಿಗೆ ಪರವಾನಗಿ ನೀಡುವ ವೇಳೆ ಪ್ಲಾಸ್ಟಿಕ್ ಬಳಸಬಾರದೆಂಬ ಸ್ಪಷ್ಟ ನಿಯಮ ಮತ್ತು ಎಚ್ಚರಿಕೆಯನ್ನ ಪಾಲಿಕೆ ನೀಡುತ್ತದೆ. ಆದರೆ ಮಂಗಳೂರಿನ ಹೆಚ್ಚಿನ ಅಂಗಡಿ ಮಾಲೀಕರು ಈ ನಿಯಮಗಳಿಗೆ ಕ್ಯಾರೆ ಅನ್ನುತ್ತಿಲ್ಲ. ಇದರಿಂದಾಗಿ ಹೋಟೆಲ್ಗಳಲ್ಲಿ ಪ್ಲಾಸ್ಟಿಕ್ ಕವರ್ಗಳ ಮೂಲಕ ಆಹಾರ ಕಟ್ಟಿಕೊಡುವುದು ಸಾಮಾನ್ಯವಾಗಿದೆ. ಬಳಸಿದ ಪ್ಲಾಸ್ಟಿಕ್ ಚೀಲಗಳನ್ನು ಸಮರ್ಪಕವಾಗಿ ವಿಲೇವಾರಿ ಮಾಡದೆ ಎಲ್ಲೆಂದರಲ್ಲಿ ಎಸೆಯಲಾಗುತ್ತಿದೆ. ಇವೆಲ್ಲವೂ ಗೋವುಗಳ ಉದರ ಸೇರಿ ಪ್ರಾಣ ತೆಗೆಯುತ್ತಿವೆ. ಪ್ಲಾಸ್ಟಿಕ್ನಲ್ಲಿ ಕಟ್ಟಿ ಎಸೆದ ಅನ್ನ ತಿಂಡಿಯ ಪರಿಮಳಕ್ಕೆ ನಾಯಿ ಗೋವುಗಳು ಅವನ್ನ ಪ್ಲಾಸ್ಟಿಕ್ ಸಮೇತ ತಿನ್ನುತ್ತವೆ. ಹೀಗೆ ತಿಂದ ಪ್ಲಾಸ್ಟಿಕ್ ಕರಗದೆ ಹೊರಗೂ ಹೋಗದೆ ಹೊಟ್ಟೆಯಲ್ಲಿ ಶೇಖರಣೆಯಾಗ್ತದೆ. ಕ್ರಮೇಣ ಇದು ಗೋವುಗಳಲ್ಲಿ ವಿವಿಧ ರೀತಿಯ ಕಾಯಿಲೆಗೆ ಕಾರಣವಾಗ್ತದೆ. ಈ ಹಿನ್ನೆಲೆಯಲ್ಲಿ ಎಲ್ಲೆಂದರಲ್ಲಿ ಪ್ಲಾಸ್ಟಿಕ್ ತ್ಯಾಜ್ಯಗಳನ್ನು ಎಸೆಯುವವರ ವಿರುದ್ಧ ಸೂಕ್ತ ಕ್ರಮ ಜರುಗಿಸಬೇಕು ಎಂದು ಪರಿಸರವಾದಿಗಳು ಅದೆಷ್ಟೋ ಬಾರಿ ಮನವಿ ಮಾಡಿದ್ರು ಸಂಬಂಧಪಟ್ಟ ಇಲಾಖೆ ಇತ್ತ ಗಮನ ಹರಿಸುತ್ತಿಲ್ಲ ಎನ್ನುವ ಆರೋಪಗಳು ಕೇಳಿಬರುತ್ತಿವೆ. ನಗರದಲ್ಲಿ ಪ್ಲಾಸ್ಟಿಕ್ ಚೀಲಗಳನ್ನು ಬಳಸಬಾರದು ಎನ್ನುವ ನಿಯಮ ಹೆಸರಿಗೆ ಮಾತ್ರ ಇತ್ತ ಹಾಕಿದೆ. ನಗರದ ಎಲ್ಲ ಪ್ರಮುಖ ಹೋಟೆಲ್, ಅಂಗಡಿ ಮುಂಗಟ್ಟುಗಳಲ್ಲಿ ಪ್ಲಾಸ್ಟಿಕ್ ಚೀಲಗಳನ್ನೇ ಬಳಸಲಾಗುತ್ತಿದೆ. ಬಳಸಿದ ಪ್ಲಾಸ್ಟಿಕ್ಗಳನ್ನು ಸಮರ್ಪಕವಾಗಿ ವಿಲೇವಾರಿ ಮಾಡದ ಪರಿಣಾಮ ಸಮಸ್ಯೆ ಎದುರಾಗುತ್ತಿದೆ. ಈ ಬಗ್ಗೆ ಸಂಬಂಧಪಟ್ಟ ಇಲಾಖೆಗಳು ಕಠಿಣ ಕ್ರಮ ಜರುಗಿಸಿದ್ರೆ ಇಂತಹ ಅಮಾಯಕ ಪ್ರಾಣಿಗಳು ಬಲಿಯಾಗುವುದು ತಪ್ಪುತ್ತದೆ ಎನ್ನುವುದು ಪರಿಸರ ಪ್ರೇಮಿಗಳ ಅಭಿಪ್ರಾಯವಾಗಿದೆ. ಪ್ಲಾಸ್ಟಿಕ್ ಬಳಕೆಯಿಂದ ಪರಿಸರಕ್ಕೆ ಹಾನಿಯಾಗುವುದರ ಜೊತೆಗೆ ಮೂಕ ಪ್ರಾಣಿಗಳಿಗೂ ಹಾನಿಯಾಗುತ್ತಿರುವುದು ಶೋಚನೀಯ. ಸರ್ಕಾರದ ಪ್ಲಾಸ್ಟಿಕ್ ನಿಷೇಧಾಜ್ಞೆಯ ಮಧ್ಯೆಯೂ ಪ್ಲಾಸ್ಟಿಕ್ ಮಾರಾಟ ಮತ್ತು ಬಳಕೆ ವ್ಯಾಪಕವಾಗುತ್ತಿರುವುದು ನಾಗರಿಕ ಸಮಾಜದಲ್ಲಿ ಉತ್ತಮ ಬೆಳವಣಿಗೆಗಲ್ಲ. ಇನ್ನು ಮುಂದಾದರೂ ಪ್ಲಾಸ್ಟಿಕ್ ನಿಷೇಧ ಯಶಸ್ವಿಯಾಗಿ ಅನುಷ್ಠಾನಗೊಳ್ಳಲಿ. ಆ ಮೂಲಕ ಅಮಾಯಕ ಜೀವಗಳು ಬಲಿಯಾಗುವುದು ತಪ್ಪಲಿ ಎನ್ನುವುದು ಎಲ್ಲರ ಆಶಯವಾಗಿದೆ. ಇದು ಈ ಹೊತ್ತಿನ ಫೋಕಸ್. ಮುಂದಿನ ಸಂಚಿಕೆಯೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಮಾಡ್ತೇವೆ. ನಿರಂತರ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ವಿ4 ನ್ಯೂಸ್.